ನಾವು ಯಾವುದರಲ್ಲಿ ಕಡಿಮೆ ಹೇಳಿ? ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ಕಡೆಯಿಂದ ಆ ಬೋರ್ಗರೆಯುವಂಥ ಆ ಕಡಲು, ಇನ್ನೊಂದು ಕಡೆಯಿಂದ ಅಷ್ಟೇ ಪ್ರಶಾಂತವಾದಂಥ ಪಶ್ಚಿಮ ಘಟ್ಟ, ಅದರ ಮಧ್ಯದಲ್ಲಿ ಒಂದು ಹೆಬ್ಬಾವಿನ ರೀತಿಯಲ್ಲಿ ಬೈಂದೂರಿಂದ ಹಿಡಿದು ಕಾಸರಗೋಡಿನವರೆಗಿರುವಂಥ ನಾವು. ಅಂದರೆ ಏನು ಅರ್ಥ ತೋರಿಸ್ತದೆ? ಯಾವುದೇ ಸವಾಲುಗಳನ್ನು ಎದುರಿಸುವಂಥ ಸಂದರ್ಭ ಬಂದಾಗ ಯಾವುದೇ ಬೋರ್ಗರೆತಕ್ಕೂ ಕೂಡ ನಾವು ಸಿದ್ಧರಾಗಿರುವಂಥ ನಾಡು ಅದು ತುಳುನಾಡು. ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಶಾಂತ ವಾತಾವರಣ ಇರಬೇಕು ಅಂತ ಅನ್ನಿಸಿದಾಗ ನಮ್ಮ ಪಶ್ಚಿಮ ಘಟ್ಟದ ರೀತಿಯಲ್ಲಿ ಅತ್ಯಂತ ಶಾಂತರಾಗಿರುವಂಥ ಅಭ್ಯಾಸ ನಮ್ಮದು. ಯಾರು ಗಡಿಬಿಡಿ ಮಾಡಲಿಕ್ಕೆ ಬಂದರೆ ಹೆಬ್ಬಾವಿನಾಗೆ ಯಾರನ್ನು ಬೇಕಾದರೂ ನುಂಗ್ಲಿಕ್ಕೆ ತಯಾರಾಗಿರುವಂಥ ಒಂದು ಜಾಗ ಅದು ತುಳುನಾಡು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ತುಳುನಾಡು ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ನೋಡಿ, ಪ್ರಾಯಶಃ ಕರ್ನಾಟಕ ರಾಜ್ಯಕ್ಕಿರುವಂಥ ಏಕೈಕ ಮುಖ್ಯ ಬಂದರು ಅದು ಮಂಗಳೂರಿನಲ್ಲಿ, ಬೇರೆ ಎಲ್ಲಿಯೂ ಬಂದರಿಲ್ಲ. ಇಡೀ ದೇಶದ 8 ಬಂದರುಗಳಲ್ಲಿ ಕರ್ನಾಟಕ ರಾಜ್ಯಕ್ಕಿರುವಂಥ ಬಂದರು ಅದು ನಮ್ಮೂರಿನಲ್ಲೇ ಇರೋದು, ಬೇರೆ ಎಲ್ಲಿ ಹೋದರೂ ಯಾರಿಗೂ ಸಿಕ್ಕಲ್ಲ. ಆಲೋಚನೆ ಮಾಡಿ, 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ನಾಟಕದಲ್ಲಿ, ಒಂದು ನಮ್ಮ ರಾಜ್ಯದ ಕ್ಯಾಪಿಟಲ್ ಬೆಂಗಳೂರಿನಲ್ಲಿ ಆದರೆ ಇನ್ನೊಂದು ನಮ್ಮೂರು ಮಂಗಳೂರಿನಲ್ಲಿ. ನೀವು ಆಲೋಚನೆ ಮಾಡಿ ನೋಡಿ, ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು 14 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 10 ರಾಷ್ಟ್ರೀಕೃತ ಬ್ಯಾಂಕನ್ನು ಈ ದೇಶಕ್ಕೆ ಕೊಟ್ಟಂಥ ನಾಡು ಅದು ನಮ್ಮ ನಿಮ್ಮೆಲ್ಲರ ತುಳುನಾಡು ಸಂಬಂಧಿಗಳ, ನಮ್ಮ ನಿಮ್ಮೆಲ್ಲರ ತುಳುನಾಡು. ಇವತ್ತು ನೀವು ಆಲೋಚನೆ ಮಾಡಿ ನೋಡಿ, ಒಂದೊಂದು ರಾಜ್ಯದಲ್ಲಿ 4-5 ಮೆಡಿಕಲ್ ಕಾಲೇಜ್ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 11 ಮೆಡಿಕಲ್ ಕಾಲೇಜ್, ಒಂದು ಜಿಲ್ಲೆಯಲ್ಲಿ 11 ಮೆಡಿಕಲ್ ಕಾಲೇಜ್ ಇರೋದು ನಮ್ಮ ನಾಡಿನಲ್ಲಿ. ಇಂಜಿನಿಯರಿಂಗ್ ಭಾರಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ಗೆ ಇವತ್ತು ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಬೆಂಗಳೂರು ನಗರವನ್ನು ಬಿಟ್ಟರೆ ಅತ್ಯಂತ ಹೆಚ್ಚು 26 ಇಂಜಿನಿಯರಿಂಗ್ ಕಾಲೇಜ್ ಇರುವಂಥ ಯಾವುದಾದ್ರು ಜಿಲ್ಲೆ ಅದು ನಮ್ಮ ನಿಮ್ಮೆಲ್ಲರ ದಕ್ಷಿಣ ಕನ್ನಡ ಜಿಲ್ಲೆ. ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ದಕ್ಷಿಣ ಕನ್ನಡ ಜಿಲ್ಲೆ. ನೀವು ನೋಡಿದಿರಿ, ಜ್ಞಾನಪೀಠ ಪುರಸ್ಕೃತರು ದಕ್ಷಿಣ ಕನ್ನಡ ಏನು ಬಿಟ್ಟಿಲ್ಲ. ಶಿವರಾಮ್ ಕಾರಂತರ ಜ್ಞಾನಪೀಠ ಪುರಸ್ಕೃತರು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಇಡೀ ನಾಡಿಗೆ ಅರ್ಪಣೆ ಮಾಡಿದಂಥವರು. ನೀವು ಇವತ್ತು ಏನಾದರೂ ಕೇಳಿದರೆ ಇಲ್ಲೆಲ್ಲ ಇವತ್ತು ಸಾಯಂಕಾಲ ಆ ಕೆಲವು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡದನ್ನು ನಾನು ಕಂಡೆ. ಯಾವುದು ಬಲೆ ಬೆಂಗಳೂರು ತೆಲಿಪಾಲೆ ಅಂತ ಹೇಳಿ ಇಡೀ ರಾಜ್ಯವನ್ನು ತೆಲಿಪವರ ಇಪ್ಪುನಂಚಿನ ಭಾರೀ ಮಲ್ಲ ತಂಡ ಒಳಾಣ್ಲೈತಂಡ ಅವು ದಕ್ಷಿಣ ಕನ್ನಡ ಜಿಲ್ಲೆ ಬಂದರು. ಅದಕ್ಕಾಗಿಯೇ ನೀವಿವತ್ತು ಸೆಟ್ ಮಾಡಿದ್ದೀರಿ. ಮಂಗಳೂರಿನವರು ಇಡೀ ರಾಜ್ಯದ ಕ್ಯಾಪಿಟಲನ್ನು ಕೂಡ ನಗಿಸುವಂಥವರು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ನೀವು ನೋಡಿದಿರಿ, ಏನಾದರೂ ಜಾನಪದ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಕೊಟ್ಟಂಥ ನಾಡು ದಕ್ಷಿಣ ಕನ್ನಡ. ಆ ಭೂತಕಾಲ ನೋಡಿದರೆ ನಮಗೆ ಒಮ್ಮೊಮ್ಮೆ ಮೈಯಲ್ಲಿ ದರ್ಶನ ಬರುವಂಥ ಸಂಗತಿಗಳಾಗ್ತದೆ. ಆ ಭೂತಕೋಲ ನೋಡಿದರೆ ನೀವು, ಆ ಯಕ್ಷಗಾನ ಬಯಲಾಟ, ಒಂದೊಂದು ಪೆಟ್ಟು, ಚೆಂಡೆಯ ಪೆಟ್ಟು ಮನುಷ್ಯನನ್ನು 3 ಫೀಟ್ ಎತ್ತರಕ್ಕೆ ಏರಿಸಿ ಹಾರಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನೀವು ಕಂಡಿದ್ದೀರಿ. ಇವತ್ತು ಪಾಡ್ದನ, ಆ ಒಂದು ಹಳ್ಳಿಯ ಮೂಲೆಯಲ್ಲಿ ಒಂದು ಭತ್ತದ ಗದ್ದೆಯಲ್ಲಿ ಒಂದು ಪಾಡ್ದನ ಹಾಡುವಂಥ ತಾಯಿ ಇವತ್ತು ನಮ್ಮ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ನಮ್ಮ ರಾಜ್ಯದ ಪ್ರಶಸ್ತಿಗಳನ್ನು ಪಡ್ಕೊಂಡದ್ದನ್ನು ನಾವು ಕಂಡಿದ್ದೇವೆ. ನೀವು ನೋಡಿದಿರಿ, ಸಿನಿಮಾ ರಂಗ, ಯಾರು ಮುಂಬೈಯ ಸಿನಿಮಾ ರಂಗದ ಖ್ಯಾತ ತಾರೆ ಯಾರಪ್ಪ? ಅವರೆಲ್ಲ ಮಂಗಳೂರಿನವರು ತಾನೆ. ಭೂಗತ ದೊರೆಗಳು ಮಂಗಳೂರಿನವರೇ, ನೀವೇನು ಕಡಿಮೆ ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಅದು ಎಲ್ಲವನ್ನ ಮುಟ್ಟಿದೆ. ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದಲ್ಲಿ ಕೂಡ ಭಾರಿ ದೊಡ್ಡ ಕೊಡುಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೊಟ್ಟಿದೆ. TFI ಇಂದ ಹಿಡಿದು ಇವತ್ತಿನವರೆಗೆ ಹಲವು ಜನ, ಜನಾರ್ದನ ಪೂಜಾರಿ ಅವರಿಂದ ಹಿಡಿದು ವೀರಪ್ಪ ಮೊಯ್ಲಿ ಅವರಿಂದ ಹಿಡಿದು ಹಲವು ಜನ ಕೇಂದ್ರದಲ್ಲಿ ಮಂತ್ರಿ ಅದನ್ನು ಕಂಡಿದ್ದೀರಿ ನೀವು. ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳನ್ನು ಕೊಟ್ಟದ್ದನ್ನು ಕೂಡ ನೀವು ಕಂಡಿದ್ದೀರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.